ತುಳುನಾಡು ಪಂಚವರ್ಣದ ನಾಡು. ನಾಗನಡೆ, ಸರ್ಪಜಡೆ, ನಿರಾಕರಣ, ನಿರ್ಗುಣ, ಅವೈದಿಕ, ತೌಳವ ಧರ್ಮದ ಮೂಲ ಈ ತುಳುನಾಡು. ಕ್ರಿಸ್ತಪೂರ್ವ 1700ಕ್ಕಿಂತಲೂ ಪುರಾತನ ಸಂಸ್ಕೃತಿಯ ನಾಡು, ಜಲ ಸಂಸ್ಕೃತಿಯ ಬೀಡು. ವೀಕ್ಷಕರೇ, ಇಂದು ತುಳುನಾಡು ವೈದಿಕ ಸಂಸ್ಕೃತಿಯ ಪ್ರಭಾವ, ವೈಭವ, ಆಡಂಬರಗಳಿಂದಾಗಿ ಬದಲಾಗುತ್ತಿದೆ. ಪುರಾತನ ದ್ರಾವಿಡ ಸಂಸ್ಕೃತಿಯ ತುಳುನಾಡಿಗೆ ಶಿವ, ದುರ್ಗೆ, ವಿಷ್ಣು ಬಂದ ಬಳಿಕ ಬೆರ್ಮೆರು ಚತುರ್ಮುಖ ಬ್ರಹ್ಮನಾದ, ಬ್ರಹ್ಮಲಿಂಗೇಶ್ವರನಾದ, ಖಡ್ಗೇಶ್ವರನಾದ, ನಾಗ ಬ್ರಹ್ಮನಾದ, ಲೆಕ್ಕೆಸಿರಿ ರಕ್ತೇಶ್ವರಿಯಾದಳು, ಅಬ್ಬಗದಾರಗರು ಅರ್ಭಕೇಶ್ವರಿ ಧಾರಕೇಶ್ವರಿಯಾದರು, ಜುಮಾದಿ ಧೂಮಾವತಿಯಾದರೆ ಕೊಡಮಂದಾಯ ಕೊಡಮಣಿತ್ತಾಯನಾದ. ಒಂದೆರಡಲ್ಲ, ಭೂತ ದೈವಗಳ ಹೆಸರೆಲ್ಲವೂ ದೇವ ದೇವಿಯರ ಹೆಸರಾಗುತ್ತಿವೆ. ಆತ್ಮೀಯ ವೀಕ್ಷಕರೇ, ಅನಾದಿ ಕಾಲದ ಕಟ್ಟುಕಟ್ಟಳೆ ನಮ್ಮ ಸಂಸ್ಕೃತಿ, ನಮ್ಮ ಮೂಲವನ್ನ ತಿಳಿಸುತ್ತದೆ. ಹಿರಿಯರು ಯಾರೆಂಬುದನ್ನು ತಿಳಿಸುತ್ತದೆ. ಈ ಸತ್ಯ ಮತ್ತು ಅರ್ಥವನ್ನ ತಿಳಿಯದೆ ಹೋದರೆ ಸಂಸ್ಕೃತಿಯೇ ನಾಶವಾದೀತು. ಸತ್ಯದ ಪರಿಪಾಲನೆಯಾಗಬೇಕು. ಆಚಾರ ವಿಚಾರಗಳ ಅರಿವು ಹಿರಿಯರಿಂದ ಕಿರಿಯರಿಗೆ ವರ್ಗಾಯಿಸಲ್ಪಡಬೇಕು. ಅದಕ್ಕಾಗಿಯೇ ಈ ವಿಶೇಷ ಸಂಚಿಕೆ ಬೆರ್ಮೆರು ಒಡೆಪೊಯೇರು. మిత్త మేగిలోకొడు బొల్పు దేవిరు ఉండానగ తీర్థభూమి లోక ఉండాండు ఏలు కಡಲ್ದ ನಡುಟು ಉಂಡಾಯಿನ ಬೆರ್ಮೆರು ತುಳುನಾಡು ಉಂಡು ಮಲ್ತೆರು. ತುಳುನಾಡಿಗೆ ವೇದಗಳ ಆಗಮನಕ್ಕಿಂತಲೂ ಹಿಂದೆ ಕ್ರಿಸ್ತಪೂರ್ವ 1700ರಲ್ಲಿಯೇ ಬೆರ್ಮೆರೆ ಆರಾಧನೆ ಇತ್ತು. ಕ್ರಿಸ್ತಪೂರ್ವ 500ರಿಂದ 14ನೇ ಶತಮಾನದವರೆಗೂ ತುಳುವರ ಪ್ರಧಾನ ದೈವ, ಪ್ರಧಾನ ಆರಾಧನಾ ಶಕ್ತಿಯಾಗಿ ಬೆರ್ಮೆರು ಪೂಜಿಸಲ್ಪಡುತ್ತಿದ್ದ. ಅನ್ಯ ಸಂಸ್ಕೃತಿಗಳ ಪ್ರಭಾವ, ವೈದಿಕ ಪದ್ಧತಿಯ ಅನುಕರಣೆ, ಶ್ರೇಷ್ಠ ತೌಳವ ಧರ್ಮದ ಒಡೆಯ ಬೆರ್ಮೆರ್ ಮರೆತೇ ಹೋದ. ಸದ್ದಿಲ್ಲದೆ ಮಾಯವಾಗತೊಡಗಿದ ಬೆರ್ಮೆರು ಒಡೆಪೊಯೇರು. ಬೆರ್ಮೆರೆ ಗುಂಡಗಳು ಮರೆತೆ ಹೋದವು. ತುಳುನಾಡಿನಲ್ಲಿದ್ದ 70ಕ್ಕೂ ಹೆಚ್ಚು ಅತ್ಯಂತ ಪ್ರಸಿದ್ಧ ಕಾರಣಿಕ ಬೆರ್ಮೆರೆ ಆಲಯಗಳು ರಕ್ಷಣೆ ಇಲ್ಲದೆ ಕಾಲದ ಹೊಡೆತಕ್ಕೆ ಸಿಲುಕಿ ನಾಶವಾಗಿ ಹೋದವು. ಇನ್ನುಳಿದ ಅಲ್ಪ ಸ್ವಲ್ಪ ಬೆರ್ಮೆರೆ ಆಲಯಗಳು ಧೀಮಂತಿಕೆಯನ್ನ ಕಳೆದುಕೊಂಡು ಶಕ್ತಿಶಾಲಿ ಕೇಂದ್ರಕ್ಕೆ ವರ್ಗಾಯಿಸಲ್ಪಟ್ಟವು. ಬೆರ್ಮೆರ್ ಎಂಬ ಶ್ರೇಷ್ಠ ಕಾನ್ಸೆಪ್ಟ್ ತನ್ನ ಪ್ರಾಮುಖ್ಯತೆಯನ್ನ ಕಳೆದುಕೊಂಡಿತು. ನಾಗಬ್ರಹ್ಮ, ಬ್ರಹ್ಮಲಿಂಗೇಶ್ವರರೆಂಬ ಹೊಸ ಚಿಂತನೆ ಆರಂಭವಾಯಿತು. ಅಂಚಾಂಡ ಬೆರ್ಮೆರು ಒಡೆಪೊಯೇರು. ಬ್ರಹ್ಮದ ಗ್ರಾಮ್ಯ ರೂಪ ಬೆರ್ಮೆರು ಅಲ್ಲ, ಬ್ರಹ್ಮ ಪದದ ತದ್ಭವ ರೂಪ ಬೊಮ್ಮ. ಬೆರ್ಮೆರು ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಚತುರ್ಮುಖ ಬ್ರಹ್ಮನಂತೂ ಅಲ್ಲವೇ ಅಲ್ಲ. ವೀಕ್ಷಕರೇ, ಹಾಗಾದರೆ ಬೆರ್ಮೆರು ಯಾರು? ತಲೆಗೆ ಕಿರೀಟ, ಕೊರಳಿಗೆ ಗುಂಡುಸರ, ಎದೆ ಕವಚ, ಕಾಲಿಗೆ ಕಡಗ, ಒಂದು ಕೈಯಲ್ಲಿ ಕಡ್ಸಲೆ, ಇನ್ನೊಂದು ಕೈಯಲ್ಲಿ ಜಲಪಾತ್ರೆ. 7 ಕಡಲುಗಳ ನಡುವಿಂದ ಹುಟ್ಟಿ ಕುದುರೆ ಮೇಲೇರಿದ ಈತ ಜಲ ಸಂಸ್ಕೃತಿಯ ಯಕ್ಷರ ರಾಜ. ನಾಗ ದೈವಗಳ ತುಳುನಾಡ ಸಮಗ್ರ ಆರಾಧನಾ ಶಕ್ತಿಗಳಿಗೆ ಒಡೆಯ, ತುಳುನಾಡ ಸೃಷ್ಟಿಕರ್ತ, ಇಡೀ ತೌಳವ ಸಂಸ್ಕೃತಿಯ ಬೆನ್ನಾಧಾರ. ಆದರೆ ಇಂದು ಬೆರ್ಮೆರು ಒಡೆಪೊಯೇರು. ಪಾರ್ದನದಲ್ಲಿ ಒಂದು ಮಾತಿದೆ, ಕುಡ್ಲಡ್ದು ಬಾರ್ಕೂರು ಮುಟ್ಟ, ಬಾರ್ಕೂರುಡ್ದು ಕುಡ್ಲ ಮುಟ್ಟ, ಅಡ್ಡ ಲೆಕ್ಕೆ ಸೇರಿ ನೀಟ ಬೆರ್ಮೆರು, ನೀರುಡು ಕನ್ನೀಲು ಉದ್ಯ ಬೆಂದೇರು ಅಂತ. ಸಂಧಿಯಲ್ಲಿ ಹೇಳ್ತಾರೆ, ಕಲ್ಲಡು ನಾಗೆ ಪುಂಚೊಡು ಸರ್ಪೆ ಗುಂಡೊಡು ಬೆರ್ಮೆರು ಅಂತ. ಸಿರಿ ಪಾರ್ದನದಲ್ಲಿ ಬೆರ್ಮ ಆಳುವ ಬೆರ್ಮೆರಿಗೆ ಗುಡಿ ಕಟ್ಟಿದ ಉಲ್ಲೇಖವಿದೆ. ಕೋಟಿ ಚೆನ್ನಯ್ಯರು ಆರಾಧಿಸಿದ ಕೆಮ್ಮೆಲೆತ ಬೆರ್ಮೆರು ತೌಳವ ಮೂಲ ಸಂಸ್ಕೃತಿಯ ಕಡೆಗೆ ಬೆಳಕು ಚೆಲ್ಲುತ್ತದೆ. ಆಂಡ ಇತ್ತೆ ಬೆರ್ಮೆರು ಒಡೆಪೊಯೇರು. ಬೆರ್ಮೆರೆ ಹುಟ್ಟು ನಿಶ್ಚಿತವಾಗಿ ತಿಳಿದಿಲ್ಲ. ಹಿಂದೆ ಪೆರಿಯಾರ್ ಎಲ್ಮ ಎಂಬ ರಾಜ ತುಳುನಾಡನ್ನು ಆಳುತ್ತಿದ್ದ. ಅವನೇ ಬೆರ್ಮೆರ್ ಆಗಿದ್ದಿರಬೇಕು.
ಕುಂಡೋದರ ಎಂಬ ದೈವವೇ ಬೆರ್ಮೆರ್ ಆಗಿರಬೇಕು. ಜೈನ ಬಸದಿಗಳಲ್ಲೂ ಬೆರ್ಮೆರ್ ಕಾಣಸಿಗುವುದರಿಂದ ಜೈನರಿಂದ ಬಳುವಳಿಯಾಗಿ ಬಂದಿರಬೇಕು. ನಾನಾ ಪ್ರಶ್ನೆಗಳು, ಆಲೋಚನೆಗಳು. ಆದರೆ ಬೆರ್ಮೆರ್ ಇಡೀ ತುಳುನಾಡಿನ ಸಮಗ್ರ ಒಡೆಯ, ತುಳುವರ ಏಕೈಕ ಪ್ರಮುಖ ದೈವನಾಗಿದ್ದ, ಶತಮಾನಗಳಿಂದ ಉಸಿರಾಗಿದ್ದ. ಆದರೆ ಈಗ ಬೆರ್ಮೆರು ಒಡೆಪೋಯರು. ಬೆರ್ಮೆರನ್ನು ಪೂಜಿಸುವ ಕೇಂದ್ರ ಸ್ಥಾನಗಳೇ ಆಲಡೆಗಳು. ಕೋಟಿ ಚೆನ್ನಯರ ಗರಡಿಗಳಲ್ಲಿ, ಕಂಬೆರ್ಲಕಲದಲ್ಲಿ, ಮುಗ್ಗೇರ್ಕಳದಲ್ಲಿ, ಸಿರಿ ಕ್ಷೇತ್ರಗಳಲ್ಲಿ, ನಾಗಬನಗಳಲ್ಲಿ ಬೆರ್ಮೆರಿಗೆ ಪ್ರಧಾನ ಸ್ಥಾನವಿದೆ. ಎಲ್ಲಾ ಕಡೆ ಬೆರ್ಮೆರೆ ಪ್ರಧಾನ ದೈವ. ನಾಗ, ಮೈಸಂದಾಯ, ಲೆಕ್ಕೆಸಿರಿ, ಕ್ಷೇತ್ರಪಾಲ, ಏಳು ಸಿರಿಕುಲು, ಪಂಚ ಪರಿವಾರ ಶಕ್ತಿಗಳು ಇವೆಲ್ಲವನ್ನು ಒಟ್ಟಿಗೆ ಬೆರ್ಮೆರೆಬನ ಎಂದು ಕರೆಯುವರು. ಬೆರ್ಮೆರ್ ಕಾಡಿನ ಅಧಿಪತಿ. ಕಾಡೇ ಅವನ ವಾಸಸ್ಥಾನ. ಕಾಡು ಲೌಕಿಕವಾಗಿ ಕಂಡರೂ ತನ್ನೊಳಗೆ ಅನೇಕ ನಿಗೂಢತೆಗಳನ್ನ ಕಾಯ್ದುಕೊಂಡಿರುತ್ತದೆ. ಕಾಡನ್ನು ಬೆರ್ಮೆರ್ ನಿಯಂತ್ರಿಸುತ್ತಾ ಕಾಡಿನಿಂದ ಹೊರಡುವ ಎಲ್ಲ ನೀಚ ಶಕ್ತಿಗಳನ್ನು ಬೆರ್ಮೆರ್ ನಿಯಂತ್ರಿಸುತ್ತಾನೆ. ಬೆರ್ಮೆರ್ ಅರಸನಾಗಿ, ದೇವರಾಗಿ, ದೈವವಾಗಿ, ಮೂಲ ಪುರುಷನಾಗಿ, ಸಂತಾನ ಭಾಗ್ಯ ಕರುಣಿಸುವ ದೇವತೆಯಾಗಿ ಕಾಣಿಸಿಕೊಳ್ಳುತ್ತಾನೆ. ಹಾಗಾಗಿ ತುಳುನಾಡಿನ ಮೂಲದಲ್ಲಿ ಇದ್ದದ್ದು ಕೇವಲ ಬೆರ್ಮೆರ್ ಮಾತ್ರ. ಕೈಯಲ್ಲಿ ಖಡ್ಗ ಹಿಡಿದು ಕುದುರೆ ಮೇಲೆ ಕುಳಿತ ಬೆರ್ಮೆರ್ ಕೆಲವೆಡೆ ದಟ್ಟ ಕಾಡಿನಲ್ಲಿ ನಿರಾಕಾರ ಕಲ್ಲಿನಲ್ಲಿಯೂ ಪೂಜಿಸಲ್ಪಡುತ್ತಿದ್ದ. ಕೆಂಪು ಕಲ್ಲುಗಳಿಂದ ರಚನೆಗೊಂಡ ಆಕೃತಿಯಲ್ಲಿಯೂ ನೆಲೆ ನಿಂತ ವಿಶಿಷ್ಟ ರೀತಿಯ ಕಾಷ್ಟಮೂರ್ತಿಗಳಲ್ಲೂ ಪ್ರತಿಷ್ಠಾಪಿಸಲ್ಪಟ್ಟು ಅಸಂಖ್ಯ ತುಳುವರೆಲ್ಲರನ್ನ ಅನುಗ್ರಹಿಸುತ್ತಿದ್ದ ಆಂಡ ಬೆರ್ಮೆರ್ ಇತ್ತ ಒಡೆಪೋಯರು. ತುಳುವೇತರರ ಪ್ರವೇಶದ ಬಳಿಕ ಸಂಸ್ಕೃತಿ, ಆಚಾರ, ವಿಚಾರಗಳು ಬದಲಾಗತೊಡಗಿದವು. ನಾಗಾರಾಧನೆ ಪ್ರಾಮುಖ್ಯ ಪಡೆದರೆ ಬೆರ್ಮೆರನ್ನು ಶಕ್ತಿಶಾಲಿ ಪರಿವಾರ ಶಕ್ತಿಯಾದ ನಾಗದೇವರೊಂದಿಗೆ ಪೂಜಿಸತೊಡಗಿದರು. ನಾಗ ಮತ್ತು ಬೆರ್ಮೆರ್ ಬೇರೆ ಬೇರೆ ಕಲ್ಪನೆಗಳಾಗಿದ್ದರೂ ಒಟ್ಟು ಸೇರಿಸಿ ಒಂದೇ ನಾಗಬ್ರಹ್ಮರಾದರು. ಶಿವಾಲಯಗಳ ಪ್ರಭಾವದಿಂದಾಗಿ ಬೆರ್ಮೆರ್ ಬ್ರಹ್ಮಲಿಂಗೇಶ್ವರನಾದ. ಕುದುರೆ ಮೇಲೆ ಕುಳಿತ ತುಳು ಸಂಸ್ಕೃತಿಯ ಬೆರ್ಮೆರನ್ನು ವೈದಿಕಕರಣಗೊಳಿಸಿ ಲಿಂಗ ಸ್ವರೂಪಿಯಾಗಿ ಬದಲಾಯಿಸಿದರು. ಬೆರ್ಮೆರ್ ಮತ್ತಾರೂ ಅಲ್ಲ, ಸಂಸ್ಕೃತದ ಬ್ರಹ್ಮನೆಂದು, ಹಿಂದೂ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಚತುರ್ಮುಖ ಬ್ರಹ್ಮನೆಂದು ಬದಲಾಯಿಸಿಯೇ ಬಿಟ್ಟರು. ಬೆರ್ಮೆರ್ ಒಡೆಪೋದು ಮುಟ್ಟಿಯರು. ಇದೊಂದು ಸಾಮಾಜಿಕ ವಿಪರ್ಯಾಸವಲ್ಲವೇ? ಶ್ರೇಷ್ಠ ಸಂಸ್ಕೃತಿಯೊಂದರ ಅವನತಿಯಲ್ಲವೇ? ಶುದ್ಧ ಪರಿಸರದ ದಟ್ಟ ಕಾನನದೊಳಗಿರುವ ಬನದ ಅವೈದಿಕ ಪರಂಪರೆಗೆ ವೈದಿಕ ಆಗಮೋಕ್ತ ವಿಧಿವಿಧಾನಗಳ ಜಾರಿ ಅಪಚಾರವಲ್ಲವೇ? ಶುದ್ಧಾಚಾರದ ಹೆಸರಲ್ಲಿ ಶೂದ್ರ ದ್ರಾವಿಡ ತುಳುವರು ಶಿಲಾಮಯ ಕಾಂಕ್ರೀಟ್ ಬ್ರಹ್ಮಸ್ಥಾನದ ಹೊರಗೆ ನಿಂತಿದ್ದಾರೆ. ಮೂಲ ಚಾಕರಿಯವರು ಪಾಗರದ ಹೊರಗೆ ನಿಂತಿದ್ದಾರೆ. ಸಂಪ್ರದಾಯಸ್ಥ ತುಳುವ ಹುಡುಕುತ್ತಿದ್ದಾನೆ. ಬೆರ್ಮೆರ್ ಒಡೆಪೋಯರು.